ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ವೀಕ್ಷಕರೇ, ಪ್ರತಿ ವಾರ ಕೂಡ ಒಂದೊಂದು ಸಂಘಟನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಅನ್ಕೋತೀನಿ ಈ ಸಂಘಟನೆಗಳ ಬಗ್ಗೆ ನೀವು ತಿಳ್ಕೊಂಡು ಕೂಡ ಅದರ ಬಗ್ಗೆ ಮಹತ್ವವನ್ನ ನೀವು ಕೂಡ ಅರಿತುಕೊಂಡಿದ್ದೀರಿ ಅನ್ನೋದು ನನಗೂ ಕೂಡ ಖುಷಿಯಾದಂತಹ ವಿಚಾರ. ಈ ವಾರ ನಾನು ತಿಳಿಸ್ತಾ ಇರುವಂತಹ ಸಂಘಟನೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ. ಈ ಸಂಘಟನೆಯ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೂ ಕೂಡ ಕಾಣಬಾರ್ದು ಅನ್ನೋ ಒಂದು ಮಾತಿದೆ. ಅದು ಈ ಸಂಘಟನೆಗೆ ಹೇಳಿ ಮಾಡಿಸಿದಂಥದ್ದು. ಯಾಕಂದ್ರೆ ಈ ಸಂಘಟನೆಗೆ ಯಾವುದೇ ರೀತಿಯಾದ ಪ್ರಚಾರ ಇಲ್ಲ, ಆದ್ರೂ ಕೂಡ ಅದೆಷ್ಟೋ ಜನರಿಗೆ ಧನ ಸಹಾಯ ಮಾಡಿದೆ, ಅದೆಷ್ಟೋ ಅನಾರೋಗ್ಯ ಪೀಡಿತರಿಗೆ ಹಣ ಸಹಾಯವಾಗಿರ್ಬೋದು, ಅದೇ ರೀತಿ ನಾನಾ ರೀತಿಯಲ್ಲಿ ಸಹಾಯ ಮಾಡಿದೆ. ಅಷ್ಟೇ ಅಲ್ಲ, ಅದೆಷ್ಟೋ ನಿರಾಶ್ರಿತರಿಗೆ ಮನೆ ನಿರ್ಮಾಣ ಮಾಡುವುದರ ಮೂಲಕ ಸೂರನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ಸಂಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋಲ್ಲಿದೆ, ನೋಡ್ಕೊಂಡು ಬನ್ನಿ. ನಿಸ್ವಾರ್ಥ ಭಾವದ ಮಾನವೀಯ ಸಂಘಟನೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಒಂದು ದಶಕದ ಹಿಂದೆ ಆಲ್ಬನ್ ಮಿನೇಜಸ್ ನೇತೃತ್ವದಲ್ಲಿ ಆರಂಭವಾದ ಈ ಸಂಘಟನೆ ಇಂದು ಅದೆಷ್ಟೋ ಬಡವರಿಗೆ, ನಿರ್ಗತಿಕರಿಗೆ, ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ಚಾಚಿದೆ. 400 ಮಂದಿಯಿಂದ ಆರಂಭವಾದ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇಂದು ಹಲವು ಬ್ರಾಂಚ್ಗಳೊಂದಿಗೆ 1400 ಸದಸ್ಯರನ್ನು ಹೊಂದಿದೆ. ಹೆಸರಲ್ಲಿ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎಂದಿದ್ದು, ಇದರಲ್ಲಿ ಇರುವ ಸದಸ್ಯರು ಕೂಡ ಕ್ರಿಶ್ಚಿಯನ್ ಸಮುದಾಯದವರೇ ಆಗಿದ್ದಾರೆ. ಆದರೆ ಜಾತಿ ಧರ್ಮವನ್ನು ಮೀರಿ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸಂಘಟನೆ ಇದಾಗಿದೆ. ಈ ಸಂಸ್ಥೆಯವರೇ ಆದ ಸುನಿಲ್ ಐವನ್ ಮಿನೇಜಸ್ ಎಂಬುವವರು ಸಮಾಜ ಸೇವೆಗಾಗಿಯೇ ತಮ್ಮನ್ನ ಮುಡಿಪಾಗಿಟ್ಟಿದ್ದಾರೆ. ಸಾಮಾಜಿಕ ಸೇವೆ ನೀಡಲು ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವ ಸಲುವಾಗಿ ಸ್ವಂತ ಹಣದಲ್ಲಿ ಆಂಬ್ಯುಲೆನ್ಸ್ ವಾಹನವನ್ನು ಖರೀದಿಸಿ ಇದುವರೆಗೆ 160ಕ್ಕೂ ಹೆಚ್ಚು ಜನರ ಜೀವ ರಕ್ಷಿಸಿದ್ದಾರೆ. ಇನ್ನು ಅದೆಷ್ಟೋ ಮನೆಯಿಲ್ಲದ ನಿರ್ಗತಿಕರಿಗೆ ಮನೆ ನಿರ್ಮಿಸಿಕೊಟ್ಟ ಕೀರ್ತಿ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ಗೆ ಇದೆ. ಮಾತ್ರವಲ್ಲದೆ ಅಕ್ಷರ ಸಂತ ಹರೇಕಳ ಹಾಜಬ್ಬರಿಗೂ 15 ಲಕ್ಷ ರೂಪಾಯಿಯಲ್ಲಿ ಮನೆ ನಿರ್ಮಾಣ ಮಾಡಿ ಕುಸಿಯುವ ಹಂತದಲ್ಲಿದ್ದ ಮನೆಯಿಂದ ಮುಕ್ತಿ ಕೊಡಿಸಿದ್ದು ಇದೇ ಸಂಸ್ಥೆ. ಅಲ್ಲದೆ ಇನ್ನಷ್ಟು ಜನರಿಗೆ ಮನೆ ನಿರ್ಮಾಣ ಮಾಡಿಕೊಡುವ ಯೋಜನೆ ಹೊಂದಿದ್ದು, ಸಹಾಯದ ನಿರೀಕ್ಷೆಯಲ್ಲಿದ್ದವರಿಗೆ ಭರವಸೆಯ ಬೆಳಕು ನೀಡಿದೆ. ಎಸ್ ವೀಕ್ಷಕರೇ, ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡಿರುವಂತಹ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಬಗ್ಗೆ ಈ ಒಂದು ಸಣ್ಣ ವಿಡಿಯೋಲಿ ಸ್ವಲ್ಪ ಮಟ್ಟಿನ ವಿಷಯಗಳನ್ನ ತಿಳ್ಕೊಂಡ್ರಿ ಅಂತ ನಾನು ಕೂಡ ತಿಳ್ಕೊತೀನಿ. ಇವಾಗ ನಮ್ಮ ಜೊತೆ ಈ ಸಂಘಟನೆಯ ಸದಸ್ಯರು ಹಾಗೆ ಅಧ್ಯಕ್ಷರು ಕೂಡ ಇದ್ದಾರೆ. ಮೊದಲನೇದಾಗಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈ ಸಂಘಟನೆಯ ಅಧ್ಯಕ್ಷರು ನೀವು ಅಂತ ಗೊತ್ತಾಯ್ತು. ನಿಮ್ಮ ಹೆಸರು? ಆಲ್ಬನ್ ಮಿನೇಜಸ್. ಆಲ್ಬನ್ ಮಿನೇಜಸ್ ಅವರೇ, ಈ ಸಂಘಟನೆ ಹೇಗೆ ಪ್ರಾರಂಭವಾಯಿತು? ಪ್ರಾರಂಭ ಮಾಡಿದಂತಹ ಉದ್ದೇಶ ಏನು? ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಪ್ರಾರಂಭಿಸಿದೆವು. ಸಮಾಜ ಸೇವೆ ನಿಮ್ಮ ಉದ್ದೇಶ ಆಗಿತ್ತು. ಸಾಕಷ್ಟು ಜನರಿಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡಿದ್ದೀರಾ. ಯಾವ ರೀತಿಯಾಗೆಲ್ಲ ಸಹಾಯ ಮಾಡಿದ್ದೀರಾ? ಕ್ಯಾನ್ಸರ್ ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್, ಮತ್ತು ಬಡವರಿಗಾಗಿ, ಮತ್ತು ಶೈಕ್ಷಣಿಕ, ಸ್ಪೋರ್ಟ್ಸ್ ಎಲ್ಲ ತುಂಬ ಕಷ್ಟದಲ್ಲಿರುವವರೆಲ್ಲ ಬರ್ತಾರೆ, ಅವರಿಗೆಲ್ಲ ನಾವು ಸ್ಪಂದಿಸ್ತೇವೆ. ಹಾಗೆ ತುಂಬ ಬಡವರಿಗೆ ಮನೆ ಕಟ್ಟಿಕೊಟ್ಟಿದ್ದೇವೆ. ಇಷ್ಟರವರೆಗೆ ಇಡೀ ಮನೆ ಕಟ್ಟಿಕೊಟ್ಟದ ಒಂದು 4 ಮನೆಗಳನ್ನು ಕಟ್ಟಿದ್ದೇವೆ. ಹಾಗೆ ಬೇರೆ ಮನೆ ಕಟ್ಟಲಿಕ್ಕೆ ಹೆಲ್ಪ್ ತುಂಬ ಜನರಿಗೆ ಮಾಡಿದ್ದೇವೆ. ಈಗ ಒಂದು 5 ಮನೆಗಳನ್ನು ಕಟ್ಟುವ ಪ್ಲ್ಯಾನ್ ಹಾಕಿ ಈಗ ಕೆಲಸ ಸ್ಟಾರ್ಟ್ ಆಗಿದೆ. ಅದೊಂದು ಮಾರ್ಚ್ ಏಪ್ರಿಲ್ ಒಳಗೆ ನಾವು ಮುಗಿಸಿಕೊಡ್ತೇವೆ. ಯಾವ ಒಂದು ವರ್ಷದಲ್ಲಿ ಈ ಸಂಘಟನೆ ಪ್ರಾರಂಭವಾಯಿತು? 2009 ಪ್ರಾರಂಭವಾಯಿತು. ಇಷ್ಟರವರೆಗೆ ಮಾಡಿದಂತಹ ಸಹಾಯಗಳು ಪ್ರಾರಂಭದಲ್ಲಿ ಎಷ್ಟು ಜನ ಇದ್ರು? ಇದರಲ್ಲಿ ಪ್ರಾರಂಭದಲ್ಲಿ ಸಾಧಾರಣ 400 ಜನ ಇದ್ದರು. ಈಗ 1400 ಜನ ಇದ್ದೇವೆ. 12 ಬ್ರಾಂಚಸ್ಗಳಿವೆ. ಹಾಗೆ 1400 ಮೆಂಬರ್ಸ್ ಇದ್ದಾರೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಇದೆ? ಬ್ರಾಂಚಸ್ ತೊಕ್ಕೊಟ್ಟು, ರಾಣಿಪುರ, ಪಜೀರು, ಸಾಸ್ತಾನ್, ನಿತ್ಯಾದರ್, ಕಡಬ, ಕೊಕ್ಕಡ, ಉಪ್ಪಿನಂಗಡಿ, ನಿರ್ಕಾನ್
ಈಗ ಒಬ್ರಿಗೆ ಸಹಾಯ ಮಾಡಬೇಕಾದ್ರೆ ಅಲ್ಲಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಯಾರಿಗೆಲ್ಲ ತೊಂದರೆ ಇದೆ ಅನ್ನೋದೆಲ್ಲ. ನೀವು ಯಾವ ರೀತಿಯಾಗಿ ತಿಳ್ಕೊತೀರಾ? ನಮ್ಮ ಸಂಘಟನೆಯ ಮೆಂಬರ್ಸ್ ಇದ್ದಾರಲ್ಲ, ಅಲ್ಲಿ ಬ್ರಾಂಚಸ್ ಇದ್ದಾರೆ, ಅವರೆಲ್ಲ ಹೇಳಿಕೊಡ್ತಾರೆ. ಹಾಗೆ ನಾವು ಜನರಿಗೆ ನಮ್ಮ ಸೇವೆ ಸಲ್ಲಿಸ್ತಿದ್ದೇವೆ. ಹಾಗೆ ನಮ್ಮ ನೀರ್ಕಾನ್ ಬ್ರಾಂಚಿಂದ ಇವರಿದ್ದಾರೆ ಐವನ್ ಅಂತ, ಇವರ ಆ್ಯಂಬುಲೆನ್ಸ್ ಮಾಡಿ ಎಲ್ಲ ಹಗಲು ರಾತ್ರಿ ಜನರ ಸೇವೆ ಮಾಡ್ತಾ ಇದ್ದಾರೆ. ಯಾರಿಗೆ ಹಾಸ್ಪಿಟ್ಲಿಗೆ ಕೊಂಡೋಗ್ಲಿಕ್ಕಿದ್ರೆ, ಯಾರಾದರೂ ಸೀರಿಯಸ್ ಇದ್ದರೆ ಎಲ್ಲ ಇಮಿಡಿಯೇಟ್ ಅವರು ಸ್ಪಂದಿಸ್ತಾರೆ. ಅದು ಕೂಡ ಫ್ರೀ ಸರ್ವಿಸ್. ಫ್ರೀ ಸರ್ವಿಸ್. ಓಕೆ, ಇವಾಗ ಈ ಒಂದು ಸಂಘಟನೆ ಹೆಸರು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಇದೆ. ಇದು ಯಾವುದಾದ್ರೂ ಧರ್ಮಕ್ಕೆ ಅಥವಾ ಪಂಗಡಕ್ಕೆ ಮಾತ್ರ ಸೀಮಿತವಾಗಿದೆಯಾ ಹೇಗೆ? ಇಲ್ಲ, ನಾವು ಯಾವ ಧರ್ಮ ಜಾತಿ ಎಲ್ಲ ನೋಡೋದಿಲ್ಲ. ನಾವು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ತೇವೆ. ಈ ಸಂಘಟನೆಯಲ್ಲಿ ಇರೋರೆಲ್ಲ ಕ್ರಿಶ್ಚಿಯನ್ಸ್, ಆದರೆ ಸಹಾಯ ಮಾಡೋದು ಮಾತ್ರ ಎಲ್ಲರಿಗೂ ಎಲ್ಲರಿಗೂ ಮಾಡ್ತೇವೆ. ಓಕೆ, ಧನ್ಯವಾದ. ವೀಕ್ಷಕರೇ, ಅಕ್ಷರ ಸಂತ ಹರಕಳ ಹಾಜಬ್ಬರ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಅದೆಷ್ಟೋ ಮಕ್ಕಳಿಗೆ ವಿದ್ಯಾದಾನಿಯಾದವರು ಅವರು. ಆದರೆ ಆ ವ್ಯಕ್ತಿಗೆ ಮನೆ ನಿರ್ಮಾಣ ಮಾಡಿದ್ದು ಇದೇ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅನ್ನೋದನ್ನ ನಾವು ತಿಳ್ಕೊಬೇಕಾದಂತಹ ವಿಚಾರ. ಈ ಬಗ್ಗೆ ಈ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಲವಿನಾ ಅವ್ರ ಜೊತೆ ಕೇಳೋಣ. ಮೇಡಮ್ ನಮಸ್ತೆ. ಎಸ್, ಹರಕಳ ಹಾಜಬ್ಬರ್ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟದ್ದು ಇದೇ ಸಂಘ ಸಂಸ್ಥೆ ಹೌದಲ್ವಾ? ಆ ಬಗ್ಗೆ ನಮ್ಗೆ ಹೌದು, ಹರೇಕಳ ಹಾಜಬ್ಬ ಇವರನ್ನು ನಾವು ಅಕ್ಷರ ಸಂತ ಎಂದೇ ಕರೀತೇವೆ. ಅವರು ತುಂಬ ಬಡವರಾಗಿದ್ದು ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರಲ್ಲಿ ತುಂಬ ಆಸಕ್ತಿ ಇತ್ತು. ಆದರೆ ಆ ಕಿತ್ತಳೆ ಹಣ್ಣುಗಳನ್ನು ಮಾರಿ ಅವರು ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆಂಬುದು ನಿಜವಾದ ಸಾಹಸವೇ ಸರಿ. ಅನೇಕ ಸಂಘಟನೆಗಳು ಅವರ ಈ ಕಾರ್ಯವನ್ನು ಮೆಚ್ಚಿಕೊಂಡು ಅವರಿಗೆ ಸನ್ಮಾನ, ಅನೇಕ ಪ್ರಶಸ್ತಿ ಪತ್ರಗಳು ಅವರಿಗೆ ಹುಡುಕಿ ಬಂದಿವೆ. ಆದರೆ ನಮ್ಮ UCA ಘಟಕದ ಅಧ್ಯಕ್ಷರು ಆಲ್ಬನ್ ಮೆನೇಜಸ್ ಒಮ್ಮೆ ಅವರ ಮನೆಗೆ ಹೋಗಿದ್ದಾಗ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದರು ಅವರು. ಎಲ್ಲ ಪ್ರಶಸ್ತಿಗಳು ಅವರದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಒಂದು ಸರಿಯಾಗಿ ಅವರಿಗೆ ಇರಲಿಕ್ಕೆ ಮನೆ ಇರಲಿಲ್ಲ. ಅವರ ಮನೆಯ ಪರಿಸ್ಥಿತಿ, ಅವರ ಮಕ್ಕಳು ತುಂಬ ಬಡತನದಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಆವಾಗ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಆಲ್ಬನ್ ಮೆನೇಜಸ್ ಅವರು ಇವರಿಗೆ ಒಂದು ಮನೆ ಕಟ್ಟಿಕೊಡುವ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ತಾರೆ. ಅಂತೆಯೇ ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ 15 ಲಕ್ಷವನ್ನು ವೆಚ್ಚ ಮಾಡಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಡ್ತಾರೆ. ನಿಜವಾಗಿ ನಮ್ಮ ಸಂಘದ ಅಧ್ಯಕ್ಷರು ಈ ಸಾಧನೆಯು ನಮಗೆಲ್ಲರಿಗೂ ದಾರಿದೀಪವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಮೇಡಮ್, ಇವಾಗ ಈ ಸಮಾಜದಲ್ಲಿ ಸಂಬಂಧಗಳಿಗಿಂತಲೂ ಹೆಚ್ಚಾಗಿ ದುಡ್ಡಿಗೆ ಬೆಲೆ ಅಂತ ಹೇಳ್ಬೋದು. ಆದರೆ ನೀವು ಈ ಸಂಘಟನೆಯಲ್ಲಿ ಸೇರಿಕೊಂಡು ಅದೆಷ್ಟೋ ಅಂದರೆ ಸಂಬಂಧ ಇಲ್ಲದವರಿಗೆ ಕೂಡ ಸಹಾಯ ಮಾಡಿದ್ದೀರಾ. ಈ ಉದ್ದೇಶ ಯಾಕೆ ಬಂತು? ಇದರಿಂದ ನಿಮ್ಗೆ ಏನು ಲಾಭ? ಖಂಡಿತ, ಈಗಿನ ಪ್ರಪಂಚದಲ್ಲಿ ಸಂಬಂಧಗಳಿಗೆ ನಾವು ಜಾಸ್ತಿ ಬೆಲೆ ಕೊಡ್ತೇವೆ, ಮಾನವೀಯತೆಗೆ ಬೆಲೆ ಇಲ್ಲ. ಆದರೆ ನಿಜವಾಗಿ ನಾವು ನೋಡುವುದಾದ್ರೆ, ಒಂದು ಉದಾಹರಣೆಗೆ ನಾನು ಹೇಳುವುದಾದ್ರೆ, ರಸ್ತೆಯಲ್ಲಿ ಒಂದು ಅಪಘಾತವಾಯಿತು. ಆಗ ನಮ್ಮ ಸಂಬಂಧಿಕರು ಯಾರು ನಮಗೆ ತಕ್ಷಣ ಸ್ಪಂದಿಸಲಿಕ್ಕೆ ಬರುವುದಿಲ್ಲ. ಆವಾಗ ನಾವು ಜಾತಿ ಮತ ಭೇದ ನೋಡದೆ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸ್ಪಂದಿಸುವುದು. ಒಂದು ವೇಳೆ ಆ ಪರಿಸ್ಥಿತಿ ನಾವಿದ್ರೆ ಆ ಒಂದು ಯೋಚನೆ ನಮಗೆ ಈ ಕೆಲಸಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಬೇರೆ ಎಲ್ಲ ಕೆಲಸಗಳಿಗೆ ನಾವೀಗ ಹೊಟ್ಟೆಪಾಡಿಗಾಗಿ ದುಡಿಯುತ್ತೇವೆ, ಅದಕ್ಕೆ ನಮಗೆ ಪ್ರತಿಫಲ ಸಿಗ್ತದೆ. ಆದರೆ ಈ ಸಮಾಜ ಸೇವೆ ಮಾಡುವಾಗ ನಮಗೆ ನೇರವಾದ ಪ್ರತಿಫಲ ಖಂಡಿತ ಸಿಗುವುದಿಲ್ಲ. ಆದರೆ ನಮ್ಮ ಮನಸ್ಸಿಗೆ ಸಿಗುವ ಸಂತೃಪ್ತಿ ಇದೆ ಅಲ್ವಾ, ಅದು ಬೇರೆಲ್ಲ ಪ್ರತಿಫಲಗಿಂತಲೂ ಶ್ರೇಷ್ಠ ಎಂಬುದು ನಮ್ಮೆಲ್ಲರ ಭಾವನೆ. ಮೇಡಮ್, ಇವಾಗ ಸಾಕಷ್ಟು ಸಂಘಟನೆಗಳಿದೆ, ಯಾವುದೇ ಒಂದು ಸಹಾಯ ಮಾಡಿದ್ರು ಕೂಡ ಅಷ್ಟೊಂದು ಪ್ರಚಾರದಲ್ಲಿ ತಗೊಳ್ತಾರೆ ಅದನ್ನ. ಆದ್ರೆ ನಿಮ್ಮ ಸಂಘಟನೆಗೆ ಯಾವುದೇ ಪ್ರಚಾರ ಇಲ್ಲ ಅಂತ ನಾವು ಕೇಳ್ಪಟ್ವಿ, ಯಾಕಾಗಿ? ಖಂಡಿತವಾಗಿಯೂ ಹೌದು. ಇದಕ್ಕೆ ಮುಖ್ಯ ಪ್ರೇರಣೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಆಲ್ಬನ್ ಮೆನೇಜಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅದೆಷ್ಟೋ ಮಂದಿ ನಮ್ಮ ಮೀಟಿಂಗ್ಗಳು ಜರುಗುವಾಗ, ನಮ್ಮ ಮೀಟಿಂಗ್ನ ಕೊನೆಯಲ್ಲಿ ಸಹಾಯ ಬೇಕು ಅಂತ ಕೇಳಿಕೊಂಡು ಬರುವಾಗ ಇವರ ಕಿಸೆಯಲ್ಲಿದ್ದ ದುಡ್ಡನ್ನು ಹಾಗೆಯೇ ತೆಗೆದು ನೇರವಾಗಿ ಕೊಟ್ಟದನ್ನು ನಾನು ಎಷ್ಟೋ ಸಲ ನೋಡಿದ್ದೇನೆ. ನಾನೇ ಅವರ ಹತ್ರ ಪ್ರಶ್ನೆ ಮಾಡಿದ್ದೆ, ಸರ್ ನೀವೀಗೆ ಹೇಗೆ ದುಡ್ಡು ಕೊಟ್ಟು ಬಿಡ್ತೀರಿ? ಅವ್ರು ನಿಜವಾದ ಅವರಿಗೆ ಅಗತ್ಯ ಇದೆಯಾ ಇಲ್ವಾ ಅದು ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಇಲ್ಲ, ನನಗೆ ಗೊತ್ತಿಲ್ಲ, ಅವ್ರು ಕೇಳ್ತಾರೆ, ನಾನು ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಮತ್ತೆ ನಮ್ಮ ಸಂಘದ ಸದಸ್ಯರೆಲ್ಲರೂ ಅವರ ಹತ್ರ ಏನು ಮನವಿ ಮಾಡಿಕೊಂಡೆವು ಅಂತ ಹೇಳಿದರೆ, ಸರ್ ನೀವು ಸಹಾಯ ಮಾಡಿ, ಆದರೆ ಅವರು ಹೇಳುವ ವಿಷಯ ನಿಜವಾ,
ಒಂದು ಸಂಘಟನೆ ಮುಖಾಂತರ ನೀವು ಸಹಾಯ ಮಾಡಿದ್ರೆ ಅದು ಬೇರೆಯವರಿಗೂ ಪ್ರೇರೇಪಣೆ ಆಗ್ತದೆ, ನಮಗೂ ಒಂದು ಏನು ವ್ಯವಸ್ಥಿತವಾಗಿ ಕಾರ್ಯ ಮಾಡಿದ್ದೇವೆಂಬ ಆ ಸಂತೃಪ್ತಿ ಕೂಡ ಇರ್ತದೆ ಅಂತ ಹೇಳಿದ ಮೇಲೆ ಅವರು ಈಗ ಒಂದು ವ್ಯವಸ್ಥಿತವಾಗಿ ಈಗ ದಾಖಲೆಗಳನ್ನು ಇಟ್ಟುಕೊಂಡು ಸಹಾಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದರ ಮುಂಚೆ ಅವರು ಇಂಥದ್ದು ಮಾಡ್ತಾ ಇರಲಿಲ್ಲ ಅಂತ ನಮ್ಮೆಲ್ಲ ಸದಸ್ಯರಿಗೂ ಗೊತ್ತಿರುವ ವಿಷಯ. ಓಕೆ, ಪ್ರಾರಂಭದಲ್ಲಿ 400 ಮಂದಿ ಇದ್ರು ಈ ಸಂಘಟನೆಯಲ್ಲಿ ಅಂತ ಅವ್ರು ಹೇಳಿದ್ರು, ಆದ್ರೆ ಇವಾಗ 1400 ಮಂದಿ ಇದ್ದಾರೆ ಅಂತ ಕೂಡ ಅವ್ರು ಹೇಳಿದ್ರು. ಹಾಗಾದ್ರೆ ಪ್ರಚಾರಣೆ ಇಲ್ಲದೆ ಜನರು ಯಾವ ರೀತಿಯಾಗಿ ಈ ಸಂಘಟನೆಗೆ ಸೇರ್ಕೊಂಡ್ರು? ಇದಕ್ಕೆ ಮುಖ್ಯ ಕಾರಣ ನಮ್ಮ ಚರ್ಚ್ಗಳ ವತಿಯಿಂದ ನಾವು ಒಂದೊಂದು ಸಂಘಟನೆಯನ್ನು ಮಾಡಿಕೊಂಡಿದ್ವಿ. ಅಂದ್ರೆ ಇದು ಚರ್ಚಿನ ವ್ಯಾಪ್ತಿಗೆ ಬರುವುದಿಲ್ಲ, ಚರ್ಚಿನ ಹೊರಗಿನ ಸಂಘಟನೆಗಳು. ಆದ್ರೆ ಪ್ರತಿಯೊಂದು ಚರ್ಚ್ಗಳಲ್ಲಿ ಸಮಾನ ಮನಸ್ಕರು ಅಂತ ಇರ್ತಾರೆ, ಅಂದ್ರೆ ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಆಸೆ ಇರ್ತದೆ. ಆದ್ರೆ ಒಬ್ಬೊಬ್ಬರಿಂದ ಮಾಡುವಂತ ಕೆಲಸ ಅಲ್ಲ ಇದು. ಅದಕ್ಕೆ ನಾವು ನಮ್ಮ ಪ್ರತಿ ಘಟಕವನ್ನು ಒಂದೊಂದು ಸ್ಥಳದಲ್ಲಿ ನಾವು ಅವ್ರು ಹೇಳಿದ ಹಾಗೆ ರಾಣಿಪುರ ಇರ್ಬೋದು, ನಿತ್ಯಾದರ್ ಇರ್ಬೋದು, ಪಾನೀರ್ ಇರ್ಬೋದು, ಸಾಸ್ತಾನ್ ಇರ್ಬೋದು, ಇನ್ನೂ ಅನೇಕ ಕಡೆಗಳಲ್ಲಿ ಘಟಕಗಳನ್ನು ಮಾಡಿದ್ದೇವೆ. ಪ್ರತಿ ತಿಂಗಳಿಗೆ ನಾವು ಸಭೆ ಸೇರ್ತೇವೆ. ಆ ಸಭೆಗಳಲ್ಲಿ ನಾವು ವರದಿಯನ್ನು ಓದಿ ಯಾರು ಅಗತ್ಯ ಇರುವವರಿದ್ದಾರೆ ಅವರ ಬಗ್ಗೆ ಚರ್ಚಿಸಿ ನಾವು ನಿರ್ಧಾರ ಮಾಡಿಕೊಂಡು ನಮ್ಮ ಘಟಕದಿಂದ ಎಷ್ಟಾಗ್ತದೋ ಆ ಸಹಾಯವನ್ನು ನಾವು ಮಾಡ್ತೇವೆ. ಇನ್ನು ಹೆಚ್ಚಿನ ಸಹಾಯ ಬೇಕಾದಾಗ ನಾವು ನಮ್ಮ ಕೇಂದ್ರೀಯ ಅಧ್ಯಕ್ಷರನ್ನು ನಾವು ಸಂಪರ್ಕಿಸುತ್ತೇವೆ. ಓಕೆ, ಈಗ ಒಂದು ಸಹಾಯ ಮಾಡ್ಬೇಕಾದ್ರೆ ಇಂತಿಷ್ಟು ಅಂತ ಹಣ ಎಲ್ಲ ಸಂಗ್ರಹ ಆಗ್ಬೇಕಾಗುತ್ತೆ. ಯಾವ ರೀತಿಯಾಗಿ ಇದನ್ನೆಲ್ಲ ಒಗ್ಗೂಡಿಸ್ತೀರಾ ಹಣ? ಹೌದು, ಕೆಲವೊಮ್ಮೆ ಪ್ರತಿಯೊಬ್ಬ ಮೆಂಬರ್ಸ್ಗಳು ಕೂಡ ಹಣವನ್ನು ದಾನದ ರೂಪದಲ್ಲಿ ಕೊಡ್ತಾರೆ. ಆದರೆ ನಮ್ಮ ಹೆಚ್ಚಿನ ಹಣವನ್ನು ನಮ್ಮ ಅಧ್ಯಕ್ಷರೇ ಭರಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮ್ಮ ಸಂಘದ ಅಧ್ಯಕ್ಷರು ಅವರ ಏನು ಜೀವನೋಪಾಯಕ್ಕಾಗಿ ದುಡಿತಾರೆ, ಆ ಜೀವನೋಪಾಯದ 10% ಮಾತ್ರ ಅವರ ಕುಟುಂಬಕ್ಕೋಸ್ಕರ ಮೀಸಲಿಟ್ಟು ಉಳಿದೆಲ್ಲ ಹಣವನ್ನು ಸಮಾಜ ಸೇವೆಗೋಸ್ಕರ ಮುಡಿಪಾಗಿಟ್ಟು ಇಡುತ್ತಾರೆ ಎಂಬುದು ಅವರು ಹೇಳಿದ್ದನ್ನು ಕೇಳ್ಪಟ್ಟಿದ್ದೇನೆ. ನಿಜವಾಗಿ ಇದನ್ನು ಮಾಡ್ತಾರೆ ಕೂಡ, ನಾವು ಇದನ್ನು ಕಣ್ಣಾರೆ ನೋಡಿದ್ದೇವೆ. ಒಂದು ಬಿಲ್ಡಿಂಗ್ ಗಟ್ಟಿಯಾಗಿರ್ಬೇಕಾದ್ರೆ ಅದರ ಅಡಿಪಾಯ ಕೂಡ ಗಟ್ಟಿಯಾಗಿರ್ಬೇಕು. ಅದೇ ರೀತಿಯಾಗಿ ಈ ಸಂಘಟನೆಗೆ ಮೇನ್ ಬೆನ್ನೆಲುಬಾಗಿರುವಂತವರು ಇದರ ಅಧ್ಯಕ್ಷರು ಅಂತ ಲವಿನಾ ಅವರು ಕೂಡ ಹೇಳಿದ್ರು.